ಸೊಲ್ಮೆಲು ನಮಕುಡ್ಲ ತೊಳು ವಾರ್ತೆಲು ಇತ ವಾರ್ತೆ ದೇವರ ಬಾಂಗ್ಲಾದೇಶಡು ಹಿಂದುಲ ನಿಮಿತ್ತ ನಡತೊಂದುಪ್ಪುನ ದೌರ್ಜನ್ಯ ವಿರೋಧ ಧ್ವಜಾದ ಬೊಕ ಬಂಧನ ಮಲ್ತಿನ ಇಸ್ಕಾನ್ ಸಂಸ್ಥೆದ ನಾಯಕರನ್ನು ಬಿಡುಗಡೆ ಮಲ್ಪರ ಒತ್ತಾಯ ಮಲ್ತದ ಬುಧಾರ ಕುಡ್ಲಡ್ ಹಿಂದೂ ಹಿತರಕ್ಷಣಾ ಸಮಿತಿ ಮಲ್ಲ ಮಟ್ಟದ ಪ್ರತಿಭಟನೆ ನಡಪಾಂಡು. ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಖ್ ಹಸೀನಾ ದೇಶ ಬಿಡ್ದು ಬಲ್ತಿನೇಟ್ ಬೊಕ್ಕ ಬಾಂಗ್ಲಾದೇಶಡು ಲಡಾಯಿ ಉಂತುದುಜಿ ನನಲ ತುಂಬರಿದಂಡ ಅಲ್ಪ ಹಿಂದುಲೇನು ಉದ್ದೇಶದಿ ಒಂದೇ ಪೆಟ್ಟುಪಾಡೊಂದುಲ್ಲಿರಂದ ದೂರು ಕೇಂದ್ರ ಬೈದಂಡ ಐತ ಬಿರಿಕೆ ರಾಷ್ಟ್ರದ್ರೋಹದ ಕಾರಣ ಕೊಡ್ದು ಇಸ್ಕಾನ್ ಮುಖ್ಯಸ್ಥರ ಚಿನ್ಮಯ ಕೃಷ್ಣದಾಸರೇನ ಬಂಧನ ಮಲ್ದೇರ. ಈ ಮಾತಾ ಸಂಗತಿಲೆಗ್ ಭಾರತಡು ಹಿಂದುಲು ವಿರೋಧ ಮಲ್ತದಿತ್ತದ ಬುಧಾರ ಕುಡ್ಲಡ್ ಹಿಂದೂ ಹಿತರಕ್ಷಣಾ ಸಮಿತಿ ಮಾಮಲ್ಲ ಪ್ರತಿಭಟನೆ ನಡಪಾದಂಡ. ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಹಿಡ್ದು ಮಿನಿ ವಿಧಾನಸೌಧ ಮುಟ್ಟ ಮಾಮಲ್ಲ ಮೆರವಣಿಗೆ ನಡಪಾದ. ಮಿನಿ ವಿಧಾನಸೌಧ ಕೈತಲ ಹಿಂದೂ ಹಿತರಕ್ಷಣಾ ಜಿಲ್ಲಾ ಸಮಿತಿ ಮಾಮಲ್ಲ ಸಭೆ ನಡಪಾಂಡ. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್, ಶಾಸಕರು ವೇದವ್ಯಾಸ ಕಾಮತ್, ಮಾಣಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಳ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಯಕರು ಪ್ರಕಾಶ್ PS ಪ್ರತಿಭಟನೆದ ಸಭೆಟ್ ಪಾಲ್ದೊಂಡೆರ. ಮೆರವಣಿಗೆ ಬೊಕ ಪ್ರತಿಭಟನೆ ಸಭೆದವರ ನಗರಡು ಟ್ರಾಫಿಕ್ ಬಂದ್ ಆತಂಡು ಸಂಚಾರಗೂ ತಡಿಕ್ ಪೂರ್ದುಂಡು ಗಾಡಿಲೆಗ್ ಜಾಗ ಬಿಡಿಯರೆ ಪೊಲೀಸರು ಕಾರ್ಯಕರ್ತೆರಡ ಭಿನ್ನಾಯ್ತೊಂದೆರ. ಅಂಡೈಕ್ ಗುಮನ ಕೊರಂದೆ ಪೊಲೀಸರಿಗೆ ಬೊಕ ಕಾರ್ಯಕರ್ತರಿಗೆ ಪಾತ್ರದ ಓದಂಟಾದ. ಶಾಸಕರು ವೇದವ್ಯಾಸ ಕಾಮತ್ ನಡುಕು ಬತ್ತನಲ್ಲ ಕಾರ್ಯಕರ್ತರ ಗಾಡಿಲಿನ ಸಂಚಾರಗೂ ಅಡ್ಡಿ ಮಲ್ತದೇರ. ಚಿತ್ರೀಕರಣ ಮಲ್ತೊಂದಿತ್ತಿನ ಮಾಧ್ಯಮದಕ್ಲಿಗೆ ಜೋರ್ ಮಲ್ದೇರ. ಕೆಮರಾ ಒಯ್ತದ ವರದಿಗಾರರಿಗೆ ಅಪಮಾನ ಮಲ್ತದ ಬೊಡ್ಚಾಂದಿ ಬಾಸಡು ಕುಚ್ಚನ ಮಲ್ತದ ಪೆಟ್ಟು ಪಾಡಿಯರ ದೊಂಬು ಬೈದೇರ. ಇಂದೆಡ್ ದೇವರುಡು ಮಾಧ್ಯಮದಕ್ಲು ಪ್ರತಿಭಟನೆದ ಸಭೆಯನ್ನು ಬಿಡ್ದು ಬೋತೇರ. ಮಾರ್ಗ ಸಂಚಾರ ಓಲೋಲಾದಿತ್ತದ ಮಾಧ್ಯಮದಕ್ಲ ಮಿತ್ತಲ ಪೆಟ್ಟು ಪಾಡ್ದು ಹಿಂದೂ ಕಾರ್ಯಕರ್ತರ ಒಯ್ತ ಪತ್ತುಗೂ ಕಾರಣ ಆತೇರ. ತಪ್ಪು ಮಲ್ತಿನಕ್ಲ ಮಿತ್ತ ಕ್ರಮದೆತ್ತನೊಡೊಂದು ಒತ್ತಾಯ ಮಲ್ದಂಡ. ಸಮಾಜವನ್ನು ಎಚ್ಚರಿಸುವಂತಹ ಕೆಲಸ ಸಹಕಾರಿ ಸಂಸ್ಥೆಲು ಗ್ರಾಮೀಣ ಭಾಗದ ಪಣವು ಬುಲೆಚೆಲ್ಡ್ ಮುಖ್ಯ ಪಾಲು ಒಯ್ಸ್ವಾಂದ್ ಪೋಸ್ಟ್ ಬೊಕ BSNL ಕೆಲಸದಕ್ಲ ಸಹಕಾರ ಸಂಘದ ಗುರ್ಕಾರ್ಯರ ಶೈಲೇಶ್ ಕುಮಾರ್ ಪಂತೆರ. ಬಜ್ಪೆದ ಪರಿವರ್ತನಾ ಕೋಆಪರೇಟಿವ್ ಸೊಸೈಟಿದ ಕುಡ್ಲ ಶಾಖೆ ಉದಿಪನ ಮಲ್ತದ 6 ಪಾತಿರಿಯರ. ಬಜ್ಪೆದ ಪರಿವರ್ತನಾ ಕೋಆಪರೇಟಿವ್ ಸೊಸೈಟಿದ ಕುಡ್ಲ ಶಾಖೆ ಸ್ಟೇಟ್ ಬ್ಯಾಂಕ್ ಐತಲ್ದ ಪಯೋನಿಯರ್ ಕಾಂಪ್ಲೆಕ್ಸ್ ಉದಿಪನಾಂಡ್ ಪೋಸ್ಟ್ ಬೊಕ BSNL ಕೆಲಸದಕ್ಲ ಸಹಕಾರ ಸಂಘದ ಗುರ್ಕಾರ್ಯರ ಶೈಲೇಶ್ ಕುಮಾರ್ ಶಾಖೆನ ಉದಿಪನ ಮಲ್ತೆರ. ಪುರಭವನೊಡ್ ನಡತಿನ ಉದಿಪನ ಲೇಸಡ ನಿರ್ದೇಶಕರ ವೈಶಾಲಿ ಎತ್ಕೊಂದು ಮುಖ್ಯ ಕಾರ್ಯತ್ವವನ್ನು ಅಧಿಕಾರಿ ಸ್ವಾತಿ ಇಸೆಯ ದುಂಬುದಿಯರ. ಕಾರ್ಯಕ್ರಮ ಉದಿಪನ ಮಲ್ತದ ಶೈಲೇಶ್ ಕುಮಾರ್ ಪಾತಿರ್ದು ಸಹಕಾರಿ ಸಂಸ್ಥೆಲು ಗ್ರಾಮೀಣ ಪ್ರದೇಶದ ಪಣವು ಬುಲೆಚಿಲ್ಡ್ ಮುಖ್ಯ ಪಾಲು ವಹಿಸುವ ಒಂತೆಪುರ್ತುಡೆ ಸೊಸೈಟಿ ಎಡ್ಡೆ ಬುಲೆಚಲಾಯಿನ ಪುಗರ್ನ ಸಂಗತಿಯಿಂದ ಪಂಡ್ಯರ. ಪರಿವರ್ತನಾ ಕೋಆಪರೇಟಿವ್ ಸೊಸೈಟಿ ಗುರ್ಕಾರ್ಯರ ಕೃಷ್ಣಾನಂದಡಿ ಗುರ್ಕಾರ್ಮೆ ವಹಿಸಿದ ಪಾತಿರ್ದು ಸದಸ್ಯರನ್ನ ಗಿರಾಕಿಲಿನ ಆಡಳಿತ ಸಮಿತಿ ಬೊಕ್ಕ ಕೆಲಸದಕ್ಲನ ಎಡ್ಡೆ ಸಾಕಾರಡು ಸಂಸ್ಥೆ ಹಂತ ಹಂತವಾದ ಬುಲೆಚಲಾಯರ ಸಾಧ್ಯ ಆತನಂದು ಪಂಡ್ಯರ. ಸಂಸ್ಥೆದ ಪ್ರೋತ್ಸಾಹಕರು ಮ್ಯಾಕ್ಸಿಮ್ ಪಿಂಟೋರೆಗೆ ಮರ್ಯಾದೆ ಮಲ್ತೆರ. ಸಂಸ್ಥೆದ ಕ್ಯಾಲೆಂಡರ್ ಬಿಡುಗಡೆ ಮಲ್ತೆರ. ಕಾನೂನು ಸಲಹೆಗಾರರು ಸುಖೇಶ್ ಶೆಟ್ಟಿ, ಭಾರತೀಯ ಸಮಾಜ ಸೇವಾ ಸಂಘದ ಗುರ್ಕಾರ್ಯರು ಉಮೇಶ್, ಪಾಲಿಕೆ ಸದಸ್ಯರು ಅಬ್ದುಲ್ ಲತೀಫ್, ದುಂಬುದ ಮೇಯರ್ ಮೊಹಮ್ಮದ್ ಕುಂಜತ ಬಯಲ್, ಕರ್ನಾಟಕ ಬ್ಯಾಂಕ್ದ ದುಂಬುದ ಹಿರಿಯ ಅಧಿಕಾರಿ ಸದಾಶಿವ ಪಡುಬಿದ್ರೆ, ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ವ್ಯಾಪಾರಸ್ಥರ ಸಹಕಾರ ಸಂಘದ ಒತ್ತು ಗುರ್ಕಾರ್ಯರ ಹರೀಶ್ ಪೂಜಾರಿ, ಸಾಮಾಜಿಕ ಕಾರ್ಯಕರ್ತರು ಗೋಪಾಲ ಮುತ್ತೂರು, ಕಟೀಲು ವಿವಿಧೋದ್ದೇಶ ಸಹಕಾರ ಸಂಘದ ಮುಖ್ಯ ಕಾರ್ಯತ್ವನಾಧಿಕಾರಿ ಉಷಾ, ಪರಿವರ್ತನಾ ಗ್ರಾಮೀಣ ಸಹಕಾರ ಸಂಘದ ದುಂಬುದ ಗುರ್ಕಾರ್ಯರ ವಿಲಿಯಂ ಇಲೋಬೋ, ಸಂಘದ ಒತ್ತು ಗುರ್ಕಾರ್ದಿ ಜಯಲಕ್ಷ್ಮಿ, ನಿರ್ದೇಶಕರಾಯನ ಹರೀಶ್ವರ ರಾವ್, ಕರುಣಾಕರ ರುಕ್ಮಯ್ಯ ಮೀನ್, ಗಂಗಾಧರ ಪೂಜಾರಿ, ನಾಗರಾಜಕ್ಕೆ ಆಲ್ವಿನ್ FD ಸೋಜಾ, BK ಇಮ್ತಿಯಾಜ್, ಪದ್ಮನಾಭ ಮೀನ್ ಪಾಲ್ದಿತ್ತೊಂಡೆರ. ಕಮಲಾಕ್ಷ ಬಜಾಲ್ ಸೊಲ್ಮೆ ಸಂದಾಯರ, ರೋಹಿತ್ ಉಳ್ಳಾಲ ಕಾರ್ಯಕ್ರಮ ನಡಪಾದು ಕೊರಿಯರ. ಬರೀ 3ನೇ ವರ್ಷದಲ್ಲಿ ಅವರು ಈಗ ಅದನ್ನು ಮುನ್ನಡೆಸಿದ ರೀತಿ ಅಮೋಘವಾಗಿತ್ತು. ಅದರ ಮೊದಲ
ಮಂಗಳೂರಿನ ಬ್ರ್ಯಾಂಚ್ ಅದು ನಾವು ಗ್ರಾಮೀಣದಲ್ಲಿ ಶುರು ಮಾಡಿದಾದ್ರೂ ಇಲ್ಲಿ ಮಂಗಳೂರಲ್ಲಿ ಒಂದು ಬ್ರ್ಯಾಂಚ್ ಮಾಡೋದು ಅಷ್ಟೇ ಕಷ್ಟ ಇದೆ. ಯಾಕಂದರೆ ಸುಸಜ್ಜಿತವಾದ ಕಂಪ್ಯೂಟರ್ ಬ್ರ್ಯಾಂಚನ್ನು ಮಾಡೋದಾದರೆ ಬಹಳಷ್ಟು ಕಷ್ಟಗಳಿದ್ದಾವೆ. ಅದರಲ್ಲಿ ಅವರು ಸಾಧಿಸಿ ತೋರಿಸ್ತಾರೆ. ಬರೀ 3 ವರ್ಷದಲ್ಲಿ ಅವರ ಸಾಧನೆ ಅಮೋಘವಾದದ್ದು. ಅದರಲ್ಲಿ ಅವರದೀಗ ಅದು ಅಲ್ಲದೆ ಸಹಕಾರ ಸಂಘಗಳು ನಮ್ಮ ದೇಶದ ಬೆನ್ನೆಲುಬುಗಳು. ಭಾರತವು 145 ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು ವಿಶಾಲವಾದ ದೇಶ. ಇಲ್ಲಿ ಸಹಕಾರ ಸಂಘಗಳಿಗೆ ಪ್ಯಾರಲಲ್ ಆಗಿ ಎಷ್ಟೋ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಖಾಸಗಿ ಬ್ಯಾಂಕ್ಗಳು ಇದ್ದರೆ ಸಹಕಾರ ಸಂಘಗಳ ಅವರ ಒಂದು ಕಾರ್ಯ ಅಮೋಘವಾದ. ಯಾಕಂದರೆ ಸಹಕಾರ ಸಂಘಗಳು ಗ್ರಾಮೀಣ ಭಾಗದಲ್ಲಿ ಅದು ಅಲ್ಲದೆ ತಮ್ಮ ಸದಸ್ಯರ ಯಾವುದೇ ಆರ್ಥಿಕ ಮುಗ್ಗಟ್ಟುಗಳನ್ನು ಪರಿಹರಿಸಲಿಕ್ಕೆ ಸುಲಭ ಸಾಧ್ಯವಾದ ಸಾಲಗಳನ್ನು ವಿತರಿಸುತ್ತವೆ. ಸಹಕಾರ ಸಂಘವನ್ನು ಅಷ್ಟು ಸಮರ್ಥವಾಗಿ ಮೊದಲಿನ ಒಂದು 5 ವರ್ಷ 10 ವರ್ಷ ಅದನ್ನು ನಿರ್ವಹಿಸಲು ತುಂಬ ಕಷ್ಟ ಇದೆ. ಆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅದಕ್ಕೆ ನಾವು ಆದಷ್ಟು ಬೆಂಬಲವನ್ನು ನಾವು ಕೂಡ ಕೊಡಬೇಕಾಗ್ತದೆ. ಹಾಗಾಗಿ ಅವರ ಈ ಏನು ಒಂದು ಸಹಕಾರ ಸಂಘ ಮಾಡಿದ್ದಾರೆ, ಅದರಿಂದ ಎಷ್ಟೋ ಜನರಿಗೆ ಸಾಲ ತಗೊಂಡಿರ್ಬೋದು, ಅದರಲ್ಲಿ ತುಂಬ ಪ್ರಯೋಜನವನ್ನು ಅವರು ಪಡೆದುಕೊಂಡಿರ್ಬೋದು, ಅವರ ಕುಟುಂಬವನ್ನು ನಡೆಸ್ಕೊಂಡಿರ್ಬೋದು, ಉದ್ಯಮ ಕೂಡ ಮಾಡಿಕೊಂಡಿರ್ಬೋದು. ಅದನ್ನೆಲ್ಲ ಒಂದು ಒಳ್ಳೆ ರೀತಿ ಒಳ್ಳೆಯ ಒಂದು ಸೊಸೈಟಿ ಮಾಡೋದು ಅಂತ ಹೇಳಿದ್ರೆ ಒಂದು 10 ಜನರಿಗೆ ಉಪಕಾರ ಆಗಬೇಕು ಅಂತ ಒಂದು ಸೊಸೈಟಿಯನ್ನು ಪ್ರಾರಂಭಿಸೋದು. ಆದರೆ ಅದರ ಜವಾಬ್ದಾರಿ ಹೊತ್ತುಕೊಂಡವರು 4-5 ಜನ ಇರ್ತಾರೆ. ಅವರೇ ಕಷ್ಟಪಡಬೇಕಾಗ್ತದೆ. ಅವರೇ ಅದರಲ್ಲಿ ತುಂಬ ಕಷ್ಟಪಡಬೇಕಾಗ್ತದೆ, ನೋವುಗಳಿರ್ತದೆ. ಅದನ್ನೆಲ್ಲ ಮೆಟ್ಟಿ ನಿಂತು ತಮ್ಮ ಹೆಗಲ ಮೇಲೆ ಜವಾಬ್ದಾರಿ ತಗೊಂಡು ಇದನ್ನು ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೆಯದನ್ನು ಮಾಡಿ ಇನ್ನು ಮುಂದೆ ಕೂಡ ಈ ಸೊಸೈಟಿ ಒಂದು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗಲಿ, ಒಳ್ಳೆ ಹೆಸರು ಬರಲಿ. ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರು ಬರಲಿ, ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ. ಮತ್ತು ಇನ್ನು ಮುಂದೆ ಕೂಡ ಅದು ಯಾವುದೇ ಒಂದು ಡೆವಲಪ್ಮೆಂಟ್ ಆಗೋದಾದರೆ ಪುನಃ ಸದಸ್ಯರು ಜಾಸ್ತಿ ಮಾಡೋದಿರಲಿ, ಡೈರೆಕ್ಟರ್ಸನ್ನು ಜಾಸ್ತಿ ಮಾಡೋದಿರಲಿ, ಇನ್ಕ್ಲೂಸಿವ್ ಆಗಿ ಎಲ್ಲರನ್ನು ಸೇರಿಸಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಸೊಸೈಟಿಯನ್ನು ನಡೆಸಿಕೊಂಡು ಹೋಗಲಿ ಅವರು. ಬಂಟ್ವಾಳ ಮೊಡಂಕಾಪುದ ದೀಪಿಕಾ ಪ್ರೌಢಶಾಲೆದ ವಜ್ರ ಮಹೋತ್ಸವದ ಲೆಕ್ಕೊಡು ಗುಬ್ಬುದ ಕೂಟ ನಡಪಾಯರ. ಆ ಲೆಕ್ಕೊಡು ಕ್ರೀಡಾ ಜ್ಯೋತಿ ಮೆರವಣಿಗೆ ಭಾರಿ ಗೌಜಿಡ್ ನಡತಂಡ. ಶಾಲೆದ ಸಂಚಾಲಕರ ಧರ್ಮಗುರು ವೆಲೇರಿಯನ್ ಡಿಸೋಜಾ ಮೆರವಣಿಗೆಗೆ ಚಾಲನೆ ಕುರಿಯರ. ಬಂಟ್ವಾಳ ತಾಲೂಕು ಮೊಡಂಕಾಪುದ ದೀಪಿಕಾ ಪ್ರೌಢಶಾಲೆದ ವಜ್ರ ಮಹೋತ್ಸವದ ಲೆಕ್ಕೊಡು ಹಿರಿಯ ಕಿರಿಯ ಜೋಕ್ಲಿಗೆ ಗೊಬ್ಬುದ ಕೂಟ ಅಟ್ಟಣೆ ಮಲ್ದಿತ್ತರ. ಐತರಕಾಂಡೆ ವಿದ್ಯಾರ್ಥಿಲಿನ ಪೊರ್ಲುದ ಪಥಸಂಚಲನದ ಒಟ್ಟುಗು ಕ್ರೀಡಾ ಜ್ಯೋತಿ ಮೆರವಣಿಗೆ ನಡಪಾಯರ. ದೀಪಿಕಾ ಪ್ರೌಢಶಾಲೆದ ಸಂಚಾಲಕರ ಧರ್ಮಗುರು ವೆಲೇರಿಯನ್ ಡಿಸೋಜಾ ದುಂಬುದ ರಾಷ್ಟ್ರೀಯ ವಾಲಿಬಾಲ್ ಗುಬ್ಬುದಾರು ಸುಪ್ರೀತಾ ಆಳ್ವ ಮೇರೆಗೆ ಕ್ರೀಡಾ ಜ್ಯೋತಿ ಕೈಪಗತದ ಮೆರವಣಿಗೆಗೆ ಚಾಲನೆ ಕುರಿಯರ. ಚೆಂಡೆ, ಬ್ಯಾಂಡ್, ವಾದ್ಯ, ಮೇಳ, ಬೊಂಬೆ ನಲಿಕೆ ಮೆರವಣಿಗೆ ಡಿತ್ತಂಡ. ಬರವು ಕಲ್ಪನಾ ಮಲ್ಲ ಎಲ್ಯ ಇಂಚ ಮಾತ ಜೋಕ್ಲು ಮೆರವಣಿಗೆ ಡಿತ್ತೆರ. BC ರೋಡ್ದ ಲಯನ್ ಸೇವಾ ಮಂದಿರೋಡ್ದು ಕ್ರೀಡಾ ಜ್ಯೋತಿನ ಶಾಲೆದ ಕ್ರೀಡಾಂಗಣ ಕನತೆರ. ಕ್ರೀಡಾ ಜ್ಯೋತಿ BC ರೋಡು ಕೈಕಂಬ ಮಾರ್ಗ ಅದು ಮೊಡಂಕಾಪುದ ದೀಪಿಕಾ ಪ್ರೌಢಶಾಲೆಗೆ ಬತ್ತಂಡ. ಬರವು ಕಲ್ಪನಾ ಕುಲಾಕ್ಲಿನ ಇಲ್ಲದಕ್ಲು ಕ್ರೀಡಾ ಜ್ಯೋತಿನ ಭಾರಿ ಸಂಭ್ರಮಡು ಎತ್ಕೊಂಡ್ಯಾರ. ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಶಾಲೆದ ಪರ ವಿದ್ಯಾರ್ಥಿ ಸದಾಶಿವ ಕುಂಡೇಲು ಗೊಬ್ಬುಡು ಪಾಲ್ದೆತೊನ್ನಕ್ಲಿಗೆ ಪ್ರತಿಜ್ಞೆ ಮಲ್ಪಾಯರ. ರಾಜ್ಯ ಮಟ್ಟಡು ವೇಟ್ ಲಿಫ್ಟಿಂಗ್ಡ ಸಾಧನೆ ಮಲ್ತಿದನ ತನ್ಮಯ ಶೆಟ್ಟಿ ದುಂಬಾಳ್ತಿಡ್ ಪಾಕ ಜನ ಸಾಧಕ ವಿದ್ಯಾರ್ಥಿಲನ ಕೈಟ್ ಕ್ರೀಡಾ ಜ್ಯೋತಿನ ಕ್ರೀಡಾಂಗಣ ಕನತಿರ. ಒಲಿಂಪಿಕ್ ಗೊಬ್ಬುಡು ಪಾಲ್ದೆತೊಂದಿನ ಶ್ರೀಮತಿ ಸಹನಾ ಕುಮಾರಿ ನಾಗರಾಜರೆಗೆ ಕ್ರೀಡಾ ಜ್ಯೋತಿ ಕೊರ್ಪನೇತ ಒಟ್ಟುಗು ಕ್ರೀಡಾಕೂಟ ಉದಿಪನಾಂಡ್. ಸಭಾ ಕಾರ್ಯಕ್ರಮವನ್ನು ಧರ್ಮಗುರು ವೆಲೇರಿಯನ್ ಡಿಸೋಜಾ ಉದೀಪನ ಮಲ್ತಿರ. ರಾಷ್ಟ್ರೀಯ ಕಬಡ್ಡಿ ಗೊಬ್ಬುದಾರ ಅಮರನಾಥ ರೈ, ದುಂಬುದ ದೈಹಿಕ ಶಿಕ್ಷಕರು ಪುರುಷೋತ್ತಮ ಪೂಜಾರಿ, ವಜ್ರ ಮಹೋತ್ಸವ ಸಮಿತಿ ಗುರುಕಾರ್ಯರ ರಾಕೇಶ್ ಮಲ್ಲಿ, ಹಿರಿಯ ವಿದ್ಯಾರ್ಥಿ ಸಂಘದ ಗುರುಕಾರ್ಯರ ರಾಜೇಶ್ ಪಿ ಸಾಲಿಯನ್ ಉದೀಪನ ಲಿಸ್ಟ್ ಪಾಲ್ದೆತೊಂದು ಗೊಬ್ಬುಡು ಪಾಲ್ದೆತೊನ್ನಕ್ಲೆಗ್ ಎಡ್ಡೆಪು ಬಯಕಿಯರ. ಬಲ್ಲು ಈಪುನ ಪಂಥ, ವಾಲಿಬಾಲ್, ಬಲಿಪು, ಹೈ ಜಂಪ್, ಲಾಂಗ್ ಜಂಪ್ ಇಂಚ ಬೇತೆ ಬೇತೆ ಪಂತೋಲ್ ನಡತಂಡ. ವಜ್ರ ಮಹೋತ್ಸವದ ಲೆಕ್ಕೊಡು ಗೊಬ್ಬುದು ಕೂಟ ಭಾರಿ ಸಂಭ್ರಮಡು ನಡತ್ತಿದ್ದದ. ಹಿರಿಯ ಕಿರಿಯ ಜೋಕ್ಲು ಭಾರಿ ಉಮೇದಡು ಪಾಲ್ದೆತೊಂಡೆರ. ನಮ್ಮ ಶಾಲೆಯ ಅತಿ ಸಂತೋಷದ ದಿನ. ಶಾಲೆಯ ವಜ್ರೋತ್ಸವ ಸಮಿತಿಯ ಅಂಗವಾಗಿ ಇವತ್ತು
ಆಟೋಟ ಸ್ಪರ್ಧೆಗಳು ಇಲ್ಲಿ ನಡೆಯಲಿವು. ಇದಕ್ಕೆ ನಾನು ಶುಭವನ್ನು ಹಾರೈಸುತ್ತೇನೆ. ಹಾಗೂ ಈ ಕ್ರೀಡಾಕೂಟ ನಮ್ಮೆಲ್ಲರನ್ನು ಒಂದು ಕುಟುಂಬವಾಗಿ ಮಾರ್ಪಾಡಲಿ. ಈ ಕ್ರೀಡಾಕೂಟದ ಮೂಲಕ ನಾವೆಲ್ಲರೂ ಈ ಶಾಲೆಗೋಸ್ಕರ ಒಂದೇ ಮನಸ್ಸಿನಿಂದ ನಾವು ದುಡಿದು ಈ ಶಾಲೆಯ ಕೀರ್ತಿ ಪತಾಕೆಯನ್ನು ಅತಿ ಎತ್ತರಕ್ಕೆ ನಾವು ತರಲು ನಾವು ಪ್ರಯತ್ನಿಸುವ. ನನಗೆ ನೆನಪಿಗೆ ಬರ್ತಾ ಇದೆ, ಸುಮಾರು 1970ರ ದಶಕದಲ್ಲಿ 68-70ರ ದಶಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಿಗ್ ಅಂತ ಹೇಳುವಂಥ ಒಂದು ಪಂದ್ಯಾಕೂಟವನ್ನು ನಡೆಸ್ತಾ ಇದ್ದರು. ಅಂತಹ ಕ್ರೀಡಾಕೂಟದ ನೆನಪು ಈಗ ಮರುಕಳಿಸ್ತಾ ಇದೆ. ಖಂಡಿತ ಈ ದೀಪಿಕಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ಸಂಚಾಲಕರು ವಿವಿಧ ಕ್ಷೇತ್ರದಲ್ಲಿ ಉದ್ದಿಮೆಗಳಲ್ಲಿ ಉದ್ಯೋಗವನ್ನು ಅರಿಸಿಕೊಂಡು ತಮ್ಮಿಂದ ಆದಂತಹ ಸಹಾಯವನ್ನು ಈ ದೀಪಿಕಾ ಶಾಲೆಗೆ ಮಾಡ್ತಾ ಇರುವಂತಹ ಎಲ್ರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ, ಖಂಡಿತ ಮುಂದೆ ಈ ದೀಪಿಕಾ ಪ್ರೌಢಶಾಲೆಯಲ್ಲಿ ಒಂದು ಸ್ಪೋರ್ಟ್ಸ್ ಹಾಸ್ಟೆಲನ್ನು ನಿರ್ಮಿಸಿ ಇದಕ್ಕೆ ನಮ್ಮ ರಾಕೇಶ್ ಮಳ್ಳಿಯವರು ಅಥವಾ ಅಶ್ವಿನ್ ಕುಮಾರ್ ರೈ ಅವರು ಸಹಕರಿಸಿದರೆ ಖಂಡಿತ ಸಹ ಈ ದೀಪಿಕಾ ಪ್ರೌಢಶಾಲೆಯಲ್ಲಿ ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್ ಸಹ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ. ಈ ಒಂದು ಸ್ಕೂಲಿಂದ ಇಂತಹ ಒಳ್ಳೆಯ ಪ್ರತಿಭೆ ಬಂದಿದೆ, ನಮಗೂ ಒಂಥರ ಹೆಮ್ಮೆಯ ವಿಷಯ. ಯಾಕಂದ್ರೆ ಈ ಒಂದು ಸುಂದರ ಒಂದು ಗ್ರೌಂಡ್ ಉಂಟು, ಇಲ್ಲಿ ಎಲ್ಲ ತರಹದ ಫೆಸಿಲಿಟೀಸ್ ಇಲ್ಲಿ ಕೊಟ್ಟಿದ್ದಾರೆ. ಕ್ರೀಡೆ ಅಂದ್ರೆ ಎಲ್ಲರೂ ನಮಗೆ ಒಂದು ಬೇಕು, ಒಂದು ಸಂದರ್ಭ ಬಂದಾಗ ಅವ್ರು ನಮಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ಸೊ ನೀವು ಕೂಡ ಕ್ರೀಡೆಯಲ್ಲಿ ಮುಂದುವರಿಸಿ, ಯಾವ ಕ್ಷೇತ್ರದಲ್ಲಾದ್ರೂ ನಿರಂತರ ಅಭ್ಯಾಸದಿಂದ ಮಾತ್ರ ನಾವು ಯಾವ ಒಂದು ಸಾಧನೆಯನ್ನು ಮುಟ್ಟಬಹುದು. ಸೊ ನೀವು ಕೂಡ ಒಂದು ಸಾಧನೆಯನ್ನು ಮಾಡಿ, ಎಲ್ಲ ಕ್ಷೇತ್ರ ನಿಮ್ಮ ಯಾವ ಕ್ಷೇತ್ರ ನಿಮ್ಗೆ ಅನಿಸ್ಬೇಕೋ ಅದನ್ನು ಮಾಡಿ. ಕ್ರೀಡಾಕೂಟ ಆಯ್ತು, ನಿಮ್ದು ಸ್ಟಡೀಸ್ ಆಯಿತು, ನಿಮ್ಮ ಸಂಗೀತ ಆಯಿತು, ಡ್ಯಾನ್ಸ್, ಎವ್ರಿಥಿಂಗ್ ನಾವು ಆ್ಯಕ್ಚುಲಿ ಅದನ್ನು ಸಾಧನೆ ಮಾಡಿದರೆ ಮಾತ್ರ ಆಗುತ್ತೆ. ತುಳುವ ಮನಸ್ಸಿಗೆ ರೋಮಾಂಚನಾಪನ ಶಬ್ದ ಓ ಪಂಡಾವು ಡೆನ್ನಾನ ಡೆನ್ನಾನ ಅಂದು ಕೆಪಿಸಿಸಿ ಪ್ರಧಾನ ಕಾರ್ಯಂತರ ರಕ್ಷಿತ್ ಶಿವರಾಮ್ ಪಂತ್ಯರ ಬೆಳ್ತಂಗಡಿ ನಡತಿನ ಯುವ ವಾಹಿನಿದ ಸಾಂಸ್ಕೃತಿಕ ಪಂಥ ಡೆನ್ನಾನ ಡೆನ್ನಾನ ಉದಿಪನ ಮಲ್ತದ 6 ಪಾತಿರಿಯರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಯುವವಾಹಿನಿ ಕೇಂದ್ರ ಸಮಿತಿ ಕುಡ್ಲದ ಬೆಳ್ತಂಗಡಿ ಘಟಕದ ಭಿನ್ನಾದಿಗೆಡ್ ಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿದ ಸಾಕಾರಡು ಯುವವಾಹಿನಿ ಅಂತರ ಘಟಕ ಸಾಂಸ್ಕೃತಿಕ ಪಂಥ ಡೆನ್ನಾನ 2024 ಬೆಳ್ತಂಗಡಿದ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಲಾಭವನ ನಡತಂಡ ಯುವವಾಹಿನಿ ಕೇಂದ್ರ ಸಮಿತಿ ಗುರ್ಕಾರ್ಯರ ಹರೀಶ್ ಕೆ ಪೂಜಾರಿ, ಯುವವಾಹಿನಿ ಬೆಳ್ತಂಗಡಿ ಘಟಕದ ಗುರ್ಕಾರ್ಯರ ಸದಾಶಿವಪುರ, ಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘದ ಗುರ್ಕಾರ್ಯರ ಜಯ ವಿಕ್ರಮ ಕಲ್ಲಾಪು ಬಕ ಬಿನ್ನೇರ್ನ ಒಟ್ಟು ಸಿರಿಗೇಡು ತುಂಬತ್ತ ಯುವವಾಹಿನಿದ ಬಾವಟಯ್ಯರಯ್ಯರ ಸಭಾಲೇಸಡು ಡೆನ್ನಾನ ಕಾರ್ಯಕ್ರಮದ ಸಂಚಾಲಕರ ಪ್ರಶಾಂತ್ ಮಚ್ಚಿನ ಮಾತರೆಲ್ಲ ಎತ್ಕೊಂಡಿರು. ಯುವವಾಹಿನಿ ಘಟಕದ ಗುರ್ಕಾರ್ಯರ ಸದಾಶಿವಪುರ ಗುರ್ಕಾರ್ಮೆಡ್ ಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘದ ಗುರ್ಕಾರ್ಯರ ಜಯ ವಿಕ್ರಮ ಕಲ್ಲಾಪು ಕಾರ್ಯಕ್ರಮ ಉದಿಪನ ಮಲ್ತೆರ. ಜಯ ವಿಕ್ರಮ್ ಕಲ್ಲಾಪು ಪಾತ್ಯರ್ದು ಬಿಲ್ಲವ ಸಂಘದ ಒಟ್ಟು ಸೇರ್ದು ಯುವವಾಹಿನಿ ಎಡೆಡ್ಡೆ ಕಾರ್ಯಕ್ರಮ ಮಲ್ತೊಂದು ಬೈದಂಡ ಪ್ರತಿಯೊಂಜಿ ಗ್ರಾಮ ಸಮಿತಿಗೆ ಪೋದು ಬಾರಿ ಪುಣಿತೆರು ಈ ಭಾಗದ ನಾಯಕರಾದ ಕರಿದು ಪೋಯಿನ ವಸಂತ ಬಂಗಿರೆರ ನೆಂಪು ಮಲ್ತೊನೋಡು ರಕ್ಷಿತ್ ಶಿವರಾಮ್ ಅರನ ಸ್ಥಾನ ದಿಂಜಾವಡೊಂದು ಪಂಡೆರ. ಕೆಪಿಸಿಸಿ ಪ್ರಧಾನ ಕಾರ್ಯಂತರ ರಕ್ಷಿತ್ ಶಿವರಾಮ್ ಡೋಲು ಬಿಟ್ಟುದು ಡೆನ್ನಾನ 2024 ಸಾಂಸ್ಕೃತಿಕ ಪಂಥಗೂ ಚಾಲನೆ ಕುರಿಯರು. ರಕ್ಷಿತ್ ಶಿವರಾಮ್ ಪಾತ್ರದ ವಿದ್ಯೆ ಉದ್ಯೋಗ ಸಂಪರ್ಕದ ಉದ್ದೇಶದಿ ಒಂದು ಸಮಾಜ ಸೇವೆ ಮಲ್ತೊಂದುಪ್ಪನ ಯುವವಾಹಿನಿ ಸಂಸ್ಥೆಗೆ ತಾಲೂಕು ಜಿಲ್ಲೆಡ್ ಮಾತ್ರ ಅತ್ತಿಡಿ ರಾಜ್ಯೋಡು ಮರ್ಯಾದೆ ತಿಗದಂಡ ತುಳುವ ಮನಸ್ಸಿಗೆ ರೋಮಾಂಚನಾಪನ ಶಬ್ದ ಪಂಡಾವು ಡೆನ್ನಾನ ಮಾತ್ರೆಲ್ಲ ಒಟ್ಟು ಸೇರ ಅವನ ಶಬ್ದ ಒಂದು ಐಕ ಸುರುಕು ಚಾಲನೆ ಕೊಟ್ಟಿನ ಜಾಗೆ ಬೆಳ್ತಂಗಡಿಯಿಂದ ಪಂಡ್ಯರ. ಯುವವಾಹಿನಿ ಕೇಂದ್ರ ಸಮಿತಿದ ಗುರ್ಕಾರ್ಯರ ಹರೀಶ್ ಕೆ ಪೂಜಾರಿ ಬೈಲಬರಿ, ಕುಡ್ಲದ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಹರ್ಷವರ್ಧನ, ಕುಡ್ಲ ಮಹಾನಗರ ಪಾಲಿಕೆದ ಎದುರು ಪಕ್ಷದ ನಾಯಕ ಅನಿಲ್ ಕುಮಾರ್, ಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘದ ಒತ್ತು ಗುರ್ಕಾರ್ಯರ ಸುಂದರ ಪೂಜಾರಿ, ಯುವವಾಹಿನಿ ಕೇಂದ್ರ ಸಮಿತಿ ಪ್ರಧಾನ ಕಾರ್ಯಂತರ ಜಗದೀಶ್ ಚಂದ್ರ ಡಿಕೆ, ಬಿಲ್ಲವ ಪಂಜೋಲಿನ ಸಂಘದ ಗುರ್ಕಾರ್ಯ ಶ್ರೀಮತಿ ಸುಮತಿ ಪ್ರಮೋದ್,
ಯುವವಾಹಿನಿ ಘಟಕದ ಯಶೋಧರ ಮುಂಡಾಜೆ, ಹರೀಶ್ ಪಿ ಕಳಿಯ ಪಾಲ್ದೆ ತೊಂಡ್ಯರ. ನಮ್ಮ ಬೆಳ್ತಂಗಡಿ ಬಿಲ್ಲವ ಸಂಘದ ಒಟ್ಟಿಗೆ ಯುವವಾಹಿನಿ ಸಂಘಟನೆ ಸಮಾಜಗೂ ಅಪ್ಪನಂಚಿನ ಎಡ್ಡೆಡ್ಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತದೆ. ಈ ಬಾಗೋಡು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಪ್ಪನಂಚಿನ ಬಿಲ್ಲವರಿನ ಒಟ್ಟು ಸೇರಿಸೋದು ಇನಿ ಬಾರಿ ಮಲ್ಲ ಒಂಜಿ ಕಾರ್ಯಕ್ರಮವನ್ನು ಯುವವಾಹಿನಿ ಕೇಂದ್ರ ಸಮಿತಿ ಒಟ್ಟಿಗೆ ಆಯೋಜನೆ ಮಾಡ್ತದೆ. ಈ ಬಾಗೋಡು ನಂಗೆ ಬಾರಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡು ಅಂಚನೆ ಕರ್ನಾಟಕಡು ಬಾರಿ ಮಲ್ಲ ಪುದರ್ ಶ್ರೀಮಾನ್ ವಸಂತ ಬಂಗೇರು ಆರ್ನ ಒಂಜಿ ಆಶೀರ್ವಾದ ಇತ್ನೇಟ ನಮ್ಮ ಈ ಸಂಘಟನೆಯಲ್ಲೂ ಬೊಳೆ ಹೊಂದಿತ್ತ ಅಂಡ ಇನಿ ನಮ್ಮನ ಬುಡ್ದು ಆರು ನಮ್ಮೊಟ್ಟಿಗೆ ಇನಿ ಇಜ್ಜೇರು ಅಂಡ ಆರ್ನ ಆ ಸ್ಥಾನನು ತುಂಬ ನಂಚಿನ ಮಲ್ಲ ನಾಯಕಿ ಅದು ಮುಡಿದು ಬರತ್ತೆ ನಂಚಿನಾರೆ ನಮ್ಮ ರಕ್ಷಿತಣ್ಣೆ KPCC ಪ್ರಧಾನ ಕಾರ್ಯದರ್ಶಿ ಅದು ಸುಮಾರು ಸಮಾಜಮುಖಿ ಕಾರ್ಯಕ್ರಮವನ್ನು ಈ ಬಾಗೋಡು ಒಂದು ಒಂಜಾತ್ ಸಂಘಟನೆಯನ್ನು ಬಳಿಪ ಒಂದು ಸಂಘಟನೆಗೆ ಪ್ರೋತ್ಸಾಹ ಕೊರೊಂದು ಇನಿ ಈ ಬಾಗೋಡು ಜನಪ್ರಿಯವಾದ ಬಳೆ ಒಂದುಲ್ಲೇರಿ. ಯುವವಾಹಿನಿ ಒಂಜಿ ಯುವಕರನ ಸಮೂಹ, ಒಂಜಿ ಯುವಕರಿಗೆ ಒಂಜಿ ಹೊಸ ಆಲೋಚನೆಯನ್ನು ಕೊರಡು, ವಿದ್ಯೆ ಉದ್ಯೋಗ ಬೊಕ ಸಂಪರ್ಕ ಪನ್ಪುನಂಚಿತ್ನ ಮಲ್ಲ ಆಶೆಯನ್ನು ದಿಯೊಂದು ಪುಟ್ಟುಪಾಡ್ದಿನಂಚಿತ್ನ ಒಂಜಿ ಸಂಘಟನೆ. ಈ ಸಂಘಟನೆದ ಕಾರ್ಯಚಟುವಟಿಕೆಲೆಗೆ ತಾಲೂಕು ಮಟ್ಟದ ಮಾತ್ರ ಆತು, ಜಿಲ್ಲಾ ಮಟ್ಟದ ಮಾತ್ರ ಆತು, ಇನಿ ರಾಜ್ಯ ಮಟ್ಟದ ಮನ್ನಣೆ ತಿಕ್ಕುನಂಚಿತ್ನ ಒಂಜಿ ಪುರಸ್ಕಾರ ತೆಗೆದುಂಡು ಆತು ಸುಲಭದ ಬೇಲೆ ಆತು. ಇನ್ನು ಬೇತೆ ಬೇತೆ ಸಂಘ ಸಂಸ್ಥೆಲು ಅವೇತೋ ವರ್ಷದಿತ್ತಿನ ಸಂಘ ಸಂಸ್ಥೆಲು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯೋಡು ಪಡೆದು ಕೆಲಸ ಮನ್ಪೇರು ಅಂಡ ಒವ್ವೇ ಫಲಾಪೇಕ್ಷೆ ಇಜ್ಜಂದೆ ಬೇಲೆ ಮಂತದ್ಲ ಕರ್ನಾಟಕದ ರಾಜ್ಯ ಸಾಂಸ್ಕೃತಿಕ ಇಲಾಖೆ ಈ ಘಟಕನ ಗುರುತಿಸದು ಈ ಭಾಗದ ಯುವ ಘಟಕ ಪ್ರಪ್ರಥಮ ಯುವ ಘಟಕ ಈ ಭಾಗಡ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯೋದು ನಾವು ಡೆನ್ನಾನ ಈ ಶಬ್ದ ಪಂಡಿಲೆಕನೆ ತುಳುವ ಮನಸ್ಸಿಗೆ ಒಂಜಿ ರೋಮಾಂಚನ ಆಪುಂಡು. ತುಳುವ ಪ್ರಾರ್ಥನೆ ತುಳುವ ಸಂಸ್ಕೃತಿದ ಉಗಮ ಓಲು ಪಂಡ ಅವು ಈ ಶಬ್ದ ಡೆನ್ನಾನ ನಡ್ದು. ಕುಡ್ಲದ ಪಳ್ನೀರ್ ಸೈಂಟ್ ಮೇರಿಸ್ ಇಂಗ್ಲಿಷ್ ಶಾಲೆಡ್ 7ನೇ ಕ್ಲಾಸಡ್ ಕಲ್ತೊಂದುಪ್ಪುನ ಪ್ರಿನ್ಸಿಟಾ ವಿಯಾನಿ ಡಿಸೋಜ ಯೋಗ ನಿದ್ರಾಸನ ಭಂಗಿಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ಮಲ್ತದಲ. ಕುಡ್ಲದ ಪಳ್ನೀರ್ ಸೈಂಟ್ ಮೇರಿಸ್ ಇಂಗ್ಲಿಷ್ ಶಾಲೆಡ್ 7ನೇ ಕ್ಲಾಸಡ್ ಕಲ್ತೊಂದುಪ್ಪುನ ಪ್ರಿನ್ಸಿಟಾ ವಿಯಾನಿ ಡಿಸೋಜ ಯೋಗ ನಿದ್ರಾಸನ ಭಂಗಿಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ಮಲ್ದಲ. ಪುತ್ತೂರದ ಅದಿತಿ ಆರೈ ಈ ದುಂಬು 14 ನಿಮಿಷ ಯೋಗ ನಿದ್ರಾಸನ ಮಲ್ತದ ದಾಖಲೆ ಮಲ್ತದಿತ್ತೆರೆ. ಇತ್ತ ಪ್ರಿನ್ಸಿಟಾ ವಿಯಾನಿ ಡಿಸೋಜ 40 ನಿಮಿಷ 15 ಸೆಕೆಂಡ್ ದಾತು ಪೊರ್ತು ಯೋಗ ನಿದ್ರಾಸನ ಪ್ರದರ್ಶನ ಮಲ್ತದ ದಾಖಲೆ ಪೊಲ್ತದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ದಲ. ಯೋಗ ಶಿಕ್ಷಕಿ ಬೊಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಕವಿತಾ ಅಶೋಕ್ ಸುದ್ದಿ ಕುಟುಡ ಮಾಹಿತಿ ಕೊಡ್ದು ಪ್ರಿನ್ಸಿಟಾ LKG ಕ್ಲಾಸರ್ದೆ ಯೋಗ ಕಲ್ತದಿತ್ತದ ಇತ್ತ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ದೆ ಎಡ್ಡೆ ಸಾಧನೆ ತೋಜಾದಲ್ಲೊಂದು ಪಂಡ್ಯರ ಕಮ್ಮಿ ಪಂಡ 10 ಜನಕ್ಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಸಾವನವು ಎನ್ನ ಉದ್ದೇಶ ಈ ತೊರ್ತಿಗೆ 3 ಸೇರ್ಸಾಯರೆ ಸಾಧ್ಯ ಆತನಂದು ಪಂಡ್ಯರ. ಸೈಂಟ್ ಮೇರಿಸ್ ಇಂಗ್ಲಿಷ್ ಹಿರಿಯ ಪ್ರಾಥಮಿಕ ಶಾಲೆದ ಮುಖ್ಯ ಟೀಚರ್ ಭಗಿನಿ ಮೇಸಿ ಪಾತಿರ್ದು ಪ್ರಿನ್ಸಿಟಾನ ಸಾಧನೆಂಗ್ಲಿಗೆ ಪೆರ್ಮೆದ ಇಸೆ ಅಂದು ಪಂಡ್ಯರ. ವಿದ್ಯಾರ್ಥಿನಿ ಪ್ರಿನ್ಸಿಟಾ ಪಾತಿರ್ದು ಎನ್ನ ಅಪ್ಪಮೇರ್ ಬರವು ಕಲ್ಪಾವನಕ್ಲು ಬೊಕ ಯೋಗ ಕಲ್ಪಾವನಕ್ಲ ಸಾಕಾರಡು ಈ ಸಾಧನೆ ಸಾಧ್ಯ ಆತನಂದು ಪಂಡಲ. ಪ್ರಿನ್ಸಿಟಾ ನಾಗುರೆಡ್ಡಿ ವಾಸ ಮಲ್ತೊಂದಿತ್ತದ ಅಮ್ಮೇರ ಪ್ರವೀಣ್ ನೀರಿ ಡಿಸೋಜ ಅಪ್ಪೆ ವಿನಿತ ಶಾಲೆದ ಒತ್ತು ಪ್ರಿನ್ಸಿಪಾಲರು ಭಗಿನಿ ಗ್ರೇಸಿ ಲೋಬೋ ಸುದ್ದಿ ಕೊಟ್ಟುಡಿತ್ತೆರ. ಯೋಗ ಕ್ಷೇತ್ರದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಿನಲ್ಲಿ ದಾಖಲೆಯನ್ನು ನಿರ್ಮಿಸಿರುವ ನಮ್ಮ ಶಾಲಾ ವಿದ್ಯಾರ್ಥಿನಿ ಪ್ರಿನ್ಸಿಟಾ ವಿಯಾನಿ ಡಿಸೋಜ ಅವಳ ಸಾಧನೆಯನ್ನು ನಿಮ್ಮ ಗಮನಕ್ಕೆ ತರಲು ನನಗೆ ಹೆಮ್ಮೆಯಾಗುತ್ತದೆ. ಈ ಸಾಧನೆಯು ವಿದ್ಯಾರ್ಥಿಯ ಶಿಸ್ತು ಮಾತ್ರವಲ್ಲದೆ ಯೋಗವು ನೀಡುವ ಪರಿಶ್ರಮ ಹಾಗೂ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಈ ಸಾಧನೆಯು ನಮ್ಮ ಸಂತ ಮೇರಿಸ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಗೆ ಒಂದು ಹೆಮ್ಮೆಯ ವಿಷಯ. My parents believed in myself and encouraged me to do the Indian Book of Record. I would like to thank Mrs. Kavita Ashok, a yoga instructor, Mrs. Vinita Praveen, a PT teacher, Sister Maisie AC, our headmistress, Sister Gracie AC, our assistant headmistress, and all the staff members for encouraging me to do the Indian Book of Record.
ಸುರುಕು ಜಾತಿ ಸಂಘಟನೆ ಐದು ಬೊಕ್ಕ ಧರ್ಮದ ಸಂಘಟನೆ ಮುಖ್ಯ ಯಾನ್ ಆ ಜಾತಿ ಯಾನ್ ಈ ಜಾತಿಯಿಂದ ಎನ್ನಂಡ ಬಾಂಗ್ಲಾದ ಸ್ಥಿತಿ ನಂಕಲ ಬರೊಂದು ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಪಂತೆರ ಗುರುಪುರ ಬಂಟೆರ್ನ ಸಂಘದ ವರ್ಷದ ಗೊಬ್ಬುದ ಕೂಟ ಮುಗಿತಲುಡು 6 ಪಾತಿರಿಯರು. ಗುರುಪುರ ಬಂಟೇರ್ನ ಮಾತೃ ಸಂಘ ವೈದ್ಯನಾಥ ಕಲ್ಯಾಣ ಸಮುದಾಯ ಭವನ ಕುಕ್ಕುದಕಟ್ಟೆ ಗುರುಪುರ ಯುವ ವಿಭಾಗದ ನಿಲೆಟ್ ಗುರುಪುರದ ರಾಜ ಅಕಾಡೆಮಿ ಶಾಲೆ ಮೈದಾನಡು ಬಂಟೇರ್ನ ವರ್ಷದ ಗೊಬ್ಬದ ಕೂಟ ನಡಪಾದ ಕೇರಿಗೆ ಮುಗಿತಲ ಲೇಸು ನಡೆತಂಡ ಸಂಘದ ಜತೆ ಕಾರ್ಯಂತ್ಯರ ಕಿರಣ್ ಪಕ್ಕಳ ಮಾತ್ರೆಲ್ಲ ಎತ್ಕೊಂಡ್ಯರ ಮಲ್ಲಬಿನ್ಯರ ಸುರತ್ಕಲ್ ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಪಾತ್ರಿಡ್ದು ನಮ್ಮ ಮಾತು ತುಂಬ ಸಂಘಟನೆ ಅವಡು ಸುರುಕು ಜಾತಿ ಐದು ಬೊಕ್ಕ ಧರ್ಮ ಸಂಘಟನೆ ಯಾನ್ ಆ ಜಾತಿ ಈ ಜಾತಿಯಿಂದ ಎನ್ನೊಂದುಕೊಂಡ ಬಾಂಗ್ಲಾದ ಸ್ಥಿತಿ ನಂಕಲ ಬರು ಕಷ್ಟಡುಪ್ಪು ನಕ್ಲ ಕಣನೀರು ಒಚ್ಚಿನ ಕಾರ್ಯ ಈ ಸಂಘ ಮಲ್ತೊಂದುಂಡು ನಮ್ಮ ಸಮಾಜದ ಕಷ್ಟಡುಪ್ಪು ನಕ್ಲ ಕಣನೀರು ಒಚ್ಚಿನ ಹಿಡಿದು ಬೊಕ್ಕ ಬೇತೆ ಸಮುದಾಯದ ಬಡವರಿಗಾದ್ಲ ಕೆಲಸ ಮಲ್ತೊಂದುಳ್ಳಾರ ಮೆಚ್ಚುಗೆ ತೆರಿಪಾವೆಂದು ಪಂಡ್ಯರ. ಮುಖ್ಯವಾಗಿ ಯುವಕರ ವಿಭಾಗದ ಬಗ್ಗೆ ಯುವತಿಯರ ವಿಭಾಗದ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಸಮಾಜನೇ ಕೊಡಬೇಕಾಗಿದೆ. ಸಮಾಜನೇ ಇಡೀ ಬಂಟರ ಸಮುದಾಯ ಇರ್ಬೋದು ಅಥವಾ ಯಾವುದೇ ಸಮಾಜದವರು ನಮ್ಮ ಸಮಾಜದಲ್ಲಿರುವಂಥ ಯುವತಿಯರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾದಂಥ ಅವಶ್ಯಕತೆ ಖಂಡಿತ ಇದೆ. ನಾವು ಭಾವನೆ ಇರುವಂಥ ವ್ಯಕ್ತಿಗಳೊಂದಿಗೆ ನಾವು ಆಟ ಆಡ್ತಾ ಇದ್ದರೆ, ಮೈದಾನದಲ್ಲಿ ಬಂದು ನಾವು ನಮ್ಮ ಸಮಯವನ್ನು ಕಳೀತಾ ಇದ್ದರೆ ಅಥವಾ ತಂದೆ ತಾಯಿಯಂದರೊಂದಿಗೆ ಸಮಯವನ್ನು ಕಳೀತಾ ಇದ್ದರೆ ಖಂಡಿತ ಭಾವನೆಗಳು ಬರಲಿಕ್ಕೆ ಸಾಧ್ಯ. ನಮ್ಮ ಪೀಳಿಗೆ ಹೇಗಿರಬೇಕು, ಯಾವ ರೀತಿ ಬೆಳಿಬೇಕು ಅನ್ನೋದು ನಮ್ಮ ಪೇರೆಂಟ್ಸ್ ಯಾರಿದ್ದಾರೆ, ಪೋಷಕರು ಯಾರಿದ್ದಾರೆ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ನೀವು ಇಷ್ಟು ಜನರನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ಮೈದಾನಕ್ಕೆ ಇಳಿಸಿದ್ರಿ, ಅದಕ್ಕಾಗಿ ನಾನು ನಿಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ವಿಜಯ ಕರ್ನಾಟಕ ಪತ್ರಿಕೆದ ಸ್ಥಾನೀಯ ಸಂಪಾದಕರು ಬಿ ರವೀಂದ್ರ ಶೆಟ್ಟಿ ಬಿನ್ನೆರಾದು ಪಾಲ್ದಿತ್ತೊಂದು ಪಾತ್ರಿಡ್ದು ಮಾತಾ ಕ್ಷೇತ್ರದ ಎಡ್ಡೆ ಕೆಲಸ ಮಲ್ತೊಂದುಲ್ಲ ಆಂಡ IAS IPS ದಂಚಿನ ಆಡಳಿತ ಸೇವೆದ ಪಂಥದ ಪರೀಕ್ಷೆಗೆ ಸಾಕಾರ ಕೊರಡು ಮೊಬೈಲ್ ವಂತೆ ದೂರದಿದ್ದ ಆಡಳಿತ ಸೇವೆಲೆನ ಪರೀಕ್ಷೆಲೆಗೆ ಕುಲ್ಲುದು ಅಧಿಕಾರಲಾವಡು ಈ ಬಗೆಟ್ ಗುಮನ ಕೊರ್ಲೆಂದ ಜವನ ಜವಂದಿಲೆಗೆ ಪಂಡ್ಯರ. ನಮ್ಮ ಕ್ರೀಡಾ ಕ್ಷೇತ್ರಡು ಮಾತ ಕ್ಷೇತ್ರಡ್ಲ ಎಡ್ಡೆ ಕೆಲಸ ಮಲ್ತೊಂದುಲ್ಲ. ನಮ್ಮ ಜೋಕ್ಲಿನ ಮಾತ್ರ IAS IPS ಅಂಚಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ಮಲ್ಪುನಂಚಿನ ವ್ಯವಸ್ಥೆ ಒಂಜಿ ಆವಡು ಎಂಕ್ಲ ಸೈಡ್ದು ಐನೊಂಜಿ ಬೇತನೇ ರೀತಿದ ಒಂಜಿ ಜಾಗೃತಿನ ಮಲ್ತೊಂದುಲ್ಲ. ಆಂಡ ನಿಖಿಲ ಸಂಘದ ಮೂಲಕ ಬೊಕ್ಕ ನಮ್ಮ ಮಾತ ಸಮಾಜದ ಮೂಲಕ ಇತ್ತೆ ಮಾತೆರ್ಲ ಇಂಜಿನಿಯರ್ ಮಾತ ಡಾಕ್ಟರ್ ಅನ್ನಂಡ ಭಾರಿ ಕಷ್ಟ. ಆಂಡ ನಮ್ಮೇಟ್ ಆಡಳಿತ ವ್ಯವಸ್ಥೆಗೆ ಬರ್ಪುನಂಚಿನ ಸಂಖ್ಯೆ ಭಾರಿ ಕಡಿಮೆ. ಈ ಸೈಡ್ ಹಿಡ್ದು ನಮ್ಮ ಭಾಗ ಹಿಡ್ದು ಮಹಾನ್ ಬುದ್ಧಿವಂತರು ಅದ್ಭುತ ಬುದ್ಧಿವಂತ ವಿದ್ಯಾರ್ಥಿನಕ್ಲು ನಮ್ಮೊಟ್ಟಿಗೆ ಒಲ್ಲೇರು. ಆಂಡ ಅಕ್ಲು ಏರ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೋಂದಿಜ್ಜೇರು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರಕವಾಯಿನಂಚಿನ ವಾತಾವರಣವನ್ನು ಸಂಘದ ನೇತೃತ್ವಡ್ ಮಲ್ತಂದಂಡ ಐಕ್ ದಾದಪೂರ ಸಹಕಾರ ಬೋರ್ಡು ಏರ್ಪೂರ ಐಕ್ ಸರಿಯಾಯಿನ ತಜ್ಞರು ಉಲ್ಲೇರು ಅಕ್ಲೇನು ಕನೆಕ್ಟ್ ಮಲ್ತು ಕೊರಪಿನ ಕೆಲಸನ ಎಂಕ್ಲ ಮಲ್ಪುವ ಅಂಚಾಯಿನೆಟ್ಟು ಮಾತು ಇಲ್ಲದಕ್ಕೆಲ್ಲ ಈ ಬಗ್ಗೆ ಒಂದು ಯೋಚನೆ ಮಲ್ತದ್ದು ಆಡಳಿತ ವ್ಯವಸ್ಥೆಡು ನಮ್ಮ ಬರ್ಪುನಲ್ಲಕ IAS ಆಫೀಸರ್ ಅವಡು IPS ಆಫೀಸರ್ ಅವಡು ಅತ್ತಂದಂಡ KPS ಎಕ್ಸಾಮ್ ಬರೀಪುನ ಅವಡು ಈ ಎಕ್ಸಾಮ್ ದಂಚಿಗೆ ಜೋಕ್ಲೇನು ಪೂರ ಒಂಚೂರು ಕಾನ್ಸಂಟ್ರೇಷನ್ ಮಲ್ಪೋಡು ಐಕ್ ಪಡೆದು ನಿಕ್ಲ ಆಯ್ನಾತು ನ್ಯೂಸ್ ಪೇಪರ್ನ ಎಂಗ್ಲ ಪೇಪರ್ನ ಮಾತ ಪೇಪರ್ನ ನಿಕ್ಲ ಒಂಚೂರು ಓದಲೆ. ಬೆನ್ನಿದ ಕ್ಷೇತ್ರದ ಸಾಧಕರು ಪ್ರತಿಭಾ ನೋಣಾಲ್ ಗೊಬ್ಬು ಬೊಕ್ಕ ಸಾಂಸ್ಕೃತಿಕ ಕ್ಷೇತ್ರದ ಸಾಧಕರು ಕುಮಾರಿ ಊರ್ವಿ ಸುಲಾಯ ಬೊಕ್ಕ ಎಲ್ಯ ಪ್ರಾಯಡೆ ವೇಟ್ ಲಿಫ್ಟಿಂಗ್ ಕ್ಷೇತ್ರ ಮಲ್ಲ ಸಾಧನೆ ಮಲ್ತಿನ ಆಯುಷ್ ರಾಯ್ ಮುಕ್ಲೆಗ್ ಸಮ್ಮಾನದ ಮರ್ಯಾದೆ ಮಲ್ತೆರ. ಗುರುಪುರ ಬಂಟೇರ್ನ ವರ್ಷದ ಗುಬ್ಬದ ಕುಟ್ಟಡು ಗೆಂದಿನಕ್ಲೆಗೆ ನಾಮ್ನೆಯನ್ನು ಬೆನ್ನೇರ್ ಪಟ್ಟಿಯರ ಗುರುಪುರ ಬಂಟೇರ್ನ ಮಾತೃ ಸಂಘದ ಗುರ್ಕಾರ್ಯರು ಸಂತೋಷ್ ಶೆಟ್ಟಿ ಶೆಡ್ಡೆ ಗುರ್ಕಾರ್ಮೆ ವಹಿಸ್ತಿತ್ತರ. ಬಂಟೇರ್ನ ಯಾನೆ ನಾಡವೇರ್ನ ಮಾತೃ ಸಂಘ ಕುಡ್ಲದ ಪಣವು ಅಧಿಕಾರಿ ರಾಮಮೋಹನ ರೈ ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಗುರ್ಕಾರ್ಯರು ಓಂ ಪ್ರಕಾಶ್ ಶೆಟ್ಟಿ ಹೋಟೆಲ್ ಶಿವಂ ಬೊಂಬೈದ ಶೇಖರ ಶೆಟ್ಟಿ ನವೋದಯ ಸ್ವಸಹಾಯ ಸಂಘ ಕಾರ್ಯತ್ವನ ಅಧಿಕಾರಿ ಪೂರ್ಣಿಮಾ ಶೆಟ್ಟಿ ನಾಡಾಜಿಗುತ್ತು ಮಾವತಿ ಶೆಟ್ಟಿ ಉಳ್ಳಾಲ ಬಂಟೇರ್ನ ಸಂಘದ ಗುರ್ಕಾರ್ಯರು ಸುರೇಶ್ ಚೌಟ ಒತ್ತು ಗುರ್ಕಾರ್ಯರು ಜಗದೀಶ್ ಶೆಟ್ಟಿ ಕೃಷ್ಣ ಶೆಟ್ಟಿ ತಾರೆಮಾರ್ ಅಶ್ವಿತ್ ನೋಂಡ ರವಿರಾಜ ಸಾಮಾಣಿ ಪುರುಷೋತ್ತಮ ಮಲ್ಲಿ ಸಂಘದ ಕಾರ್ಯಂತರು ಜಯರಾಮ ರೈ ಪಣವದ ಅಧಿಕಾರಿ ಸತ್ಯಾನಂದ ಶೆಟ್ಟಿ ಗುಬ್ಬದ ಕಾರ್ಯಂತರು ಉದಯ್ ಶೆಟ್ಟಿ ಯುವ ವಿಭಾಗದ ಗುರ್ಕಾರ್ಯರು ಸಂದೀಪ್ ಆಳ್ವ ಒತ್ತು ಗುರ್ಕಾರ್ಯರು ಶ್ರವಣ್ ಶೆಟ್ಟಿ ಕಾರ್ಯಂತರ ಪ್ರಖ್ಯಾತ್ ಶೆಟ್ಟಿ ಪಣವು ಅಧಿಕಾರಿ ಪ್ರಖ್ಯಾತ್ ರೈ ಮಹಿಳಾ ಸಂಘದ ಗುರ್ಕಾರ್ದಿ ಇಂದಿರಾಕ್ಷಿ ಪಿ ಶೆಟ್ಟಿ ಕಾರ್ಯಂತರ ಜಯಲಕ್ಷ್ಮಿ ಸುಲಾಯ ಪಾಲ್ದೊಂಡಿರ. ಸುದರ್ಶನ ಶೆಟ್ಟಿ ಕಾರ್ಯಕ್ರಮ ನಡಪಾದು ಕೊರಿಯರ. ರಿಯಲ್ ಸ್ಟಾರ್ ಪನ್ಪನ ಪುಗಾರ್ತೆ ಪಡೆಯಿನ ಉಪೇಂದ್ರ ಅಂಗಾರೆ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗೂ ಬತ್ತಿನಾರು ಅಭಿಮಾನ್ಲೆಗ್ ಕ್ಯಾಪ್ಸ್ ಫೌಂಡೇಶನ್ದ ಕಾಟನ್ ಬ್ಯಾಗ್ಲಿನ್ ಪಟ್ಟದ ಪ್ಲಾಸ್ಟಿಕ್ ಬಗೆಟ್ ಜಾಗ್ರತೆ ಮೂಡಾಯಿರ.
ಕನ್ನಡ ಸಿನಿಮಾ ನಟಿ ರಿಯಲ್ ಸ್ಟಾರ್ ಪನ್ಪನ ಪುಗಾರ್ತಿಗೆ ಸಂದಿನ ಉಪೇಂದ್ರ ಅಂಗಾರೆ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗೂ ಬತ್ತಿದಿತ್ತರ ಶ್ರೀ ದುರ್ಗಾ ಪರಮೇಶ್ವರಿ ದೇವಿನ ಇಂಬು ನಟ್ಟೊನ್ನಾರಿಗೆ ಕ್ಷೇತ್ರದಲ್ಲಿ ಕೊಡು ಮರ್ಯಾದೆ ಮಲ್ತೆರ ದೇವಸ್ಥಾನದ ಕಾರ್ಯ ನಮೂನೆ ಬರೋ ಸಂಸ್ಥೆಯಲ್ಲಿ ಇಂಚಿತ್ತಿ ಬಗೆಟ್ಟು ಉಪೇಂದ್ರ ಮಾಹಿತಿ ತೊಂಡೆರ ಕ್ಯಾಪ್ಸ್ ಫೌಂಡೇಶನ್ದ ಕಾಟನ್ ಬ್ಯಾಗ್ನ ಅಭಿಮಾನಿಗೆ ಪಟ್ಟದ ಹೊರ ಮಾತ್ರ ಗಲಸು ನಂಚಿನ ಪ್ಲಾಸ್ಟಿಕ್ ನಿಷೇಧ ಮಲ್ಪನಂಚ ಸಾರ್ವಜನಿಕರಿಗಾರ ಲೆಪ್ಪು ಕೊರಿಯರ ಕ್ಯಾಪ್ಸ್ ಫೌಂಡೇಶನ್ದ ಸಮಾಜ ಸೇವಾ ಕಾರ್ಯಾಲಯನ ಬಗೆಟ್ ತೆರೆದ ಸಿನಿಮಾ ನಟಿ ಉಪೇಂದ್ರ ಮೆಚ್ಚುಗೆ ತೋಜಾಯರ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ 5ನೇ ಜಿಲ್ಲಾ ಸಮ್ಮೇಳನ ಡಿಸೆಂಬರ್ 5 ಗುರುವಾರ ಕುಡ್ಲದ ಕುದ್ಮಲ್ ರಂಗರಾವ್ ಪುರಭವನುಡು ಅಟ್ಟಣೆ ಮಲ್ದನಂದ ಸಂಘದ ಗುರ್ಕಾರ್ಯರ ಶ್ರೀನಿವಾಸ ನಾಯಕ್ ಇಂದಾಜಿ ಸುದ್ದಿ ಕೊಟ್ಟುಡು ತೆರಿಪಾದಿರ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಶ್ರೀನಿವಾಸ ನಾಯಕ್ ಇಂದಾಜೆ ಕುಡ್ಲದ ಪತ್ರಿಕಾ ಭವನೋಡು ಸುದ್ದಿ ಕೊಟ್ಟೋಡು ಪಾತೆಡ್ದು ಸಂಘದ 5ನೇ ಜಿಲ್ಲಾ ಸಮ್ಮೇಳನ ಡಿಸೆಂಬರ್ 5 ಗುರುವಾರ ಕುಡ್ಲದ ಕುದ್ಮಲ್ ರಂಗರಾವ್ ಪುರಭವನೋಡು ನಡಪವನ ಬಗೆಟ್ ಮಾಹಿತಿ ಕುರಿಯರ ಆನೆಕಾಂಡ ಹೊರಮೊಡ್ದು ಬೈ ಐನುಮುಟ್ಟ ಮನೋಹರ ಪ್ರಸಾದ್ ನೆಂಪುದ ವೇದಿಕೆಡ್ ಭುವನೇಂದ್ರ ಪುದವೆಟ್ಟು ನೆಂಪುದ ಸಭಾಂಗಣೋಡು ಸಮ್ಮೇಳನ ನಡಪುಂಡು ಕಾಣು 10 ಗಂಟೆಗೆ ಪೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಮೋಹನ ಆಳ್ವ ಸಮ್ಮೇಳನ ಉದಿಪನ ಮಲ್ಪೇರು ಹಿರಿಯ ವಾರ್ತಾಮಾಣಿ ಶಿವ ಸುಬ್ರಹ್ಮಣ್ಯಕ್ಕೆ ಸಮ್ಮೇಳನದ ಗುರ್ಕಾರ್ಯರಾದುಪ್ಪೇರ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ನಿಂಪುದ ಸಂಜೆ ಬಿಡುಗಡೆ ಮಲ್ಪೇರ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪತ್ರಕರ್ತರ ಕಲ್ಯಾಣ ನಿಧಿಗೆ ಚಾಲನೆ ಕೊರ್ಪೇರಂದ ಶ್ರೀನಿವಾಸ ನಾಯಕ್ ಪಂಡ್ಯರ ಶಾಸಕರು ವೇದವ್ಯಾಸ ಕಾಮತ್ ಭೂಕುಲೆನ ಪ್ರದರ್ಶನ ಉದೀಪನ ಮಲ್ಪೇರ ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಕ್ಯಾಮರಾಮ್ಯಾನ್ ವೀರೇಶ್ ನಿಂಪುಗಾದ ಛಾಯಾಚಿತ್ರ ಪ್ರದರ್ಶನ ಉದೀಪನ ಮಲ್ಪೇರ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಇಂಚ ಪಾಕಜನ ನಾಯಕರು ಪಾಲ್ದಿತ್ವೇರಂದು ಶ್ರೀನಿವಾಸ ನಾಯಕ್ ಇಂದಾಜೆ ಪಂಡ್ಯರ ಭಾಸ್ಕರ್ ರೈ ಕಟ್ಟ PB ಹರೀಶ್ ರೈ ಜಗನ್ನಾಥ ಶೆಟ್ಟಿ ಬಾಳ ಪುಷ್ಪರಾಜ್ ಶೆಟ್ಟಿ ಸುದ್ದಿ ಕೊಟ್ಟುಡಿಕ್ತೇರ ರಾಜ್ಯ ಸಮ್ಮೇಳನ ಅದೇ ಒಂದು ಪುರಭವನದಲ್ಲಿ ಮಾಡಿದ್ದೇವೆ. ಸಮ್ಮೇಳನದ ಉದ್ಘಾಟನೆಯನ್ನು ನಮ್ಮ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಎಂ ಮೋಹನ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ವೇದಿಕೆಗೆ ನಾವು ದಿವಂಗತ ನಮ್ಮ ಹಿರಿಯ ಪತ್ರಕರ್ತರು ಉದಯವಾಣಿಯ ಪತ್ರಿಕೆಯ ಸಹಾಯಕ ಸಂಪಾದಕರಾಗಿ ಕೆಲಸ ನಿರ್ವಹಿಸಿಕೊಂಡು ನಿವೃತ್ತರಾಗಿರುವ ನಮ್ಮ ನಾಡಿನ ಓರ್ವ ಹಿರಿಯ ಪತ್ರಕರ್ತರಾಗಿರೋ ದಿವಂಗತ ಮನೋಹರ್ ಪ್ರಸಾದ್ ಅವರ ಹೆಸರನ್ನು ವೇದಿಕೆಗೆ ಇಟ್ಟಿದ್ದೇವೆ. ಹಾಗೆ ಸಭಾಂಗಣಕ್ಕೆ ನಾವು ನಿಗದಿತ ಇತ್ತೀಚೆಗೆ ನಮ್ಮನ್ನು ಅಗಲಿದ ಯುವ ಪತ್ರಕರ್ತ ಭುವನೇಂದ್ರ ಪುದುವೆಟ್ಟು ಅವರ ಹೆಸರನ್ನು ನಾವು ಈ ಒಂದು ಸಮ್ಮೇಳನ ಸಭಾಂಗಣಕ್ಕೆ ಇಟ್ಕೊಂಡಿದ್ದೇವೆ. ಹಾಗೆ ಈ ಒಂದು ಸಮ್ಮೇಳನದಲ್ಲಿ ನಮ್ಮ ಫೋಟೋಗ್ರಾಫರ್ಗಳ ಛಾಯಾಚಿತ್ರ ಪ್ರದರ್ಶನ ಇದೆ. ಇದೇ ಮಾದರಿಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘ ಅಗಲಿದ ಹಿರಿಯ ಪತ್ರಕರ್ತರಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ಮತ್ತು ಅವರ ಹೆಸರನ್ನು ಶಾಶ್ವತವಾಗಿ ಒಂದು ನಮ್ಮ ಮುಂದಿನ ಪತ್ರಕರ್ತರಿಗೆ ಪತ್ರಕರ್ತರಿಗೆ ವಿದ್ಯಾರ್ಥಿಗೆ ತಿಳಿಯುವಂತಾಗಬೇಕಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಸ್ಕಾನ್ ಸಂಸ್ಥೆದ ಅಕ್ಷಯ ಪಾತ್ರ ಯೋಜನೆ ಎಡ್ಡ ಕಾರ್ಯಕ್ರಮ ಒಂದು ಮಾತರೆಗ್ಲ ಮಾದರಿಯಿಂದ ದುಂಬುದ ಲೋಕಾಯುಕ್ತರು ಸಂತೋಷ್ ಹೆಗ್ಡೆ ಪಂತೆರ ಬೆಂಜನ ಪದವು ಗೋವರ್ಧನ ಬೆಟ್ಟದ ಇಸ್ಕಾನ್ ಸಂಸ್ಥೆದ ಅಕ್ಷಯ ಪಾತ್ರ ಯೋಜನೆದ ಅಟಿಲು ವ್ಯವಸ್ಥೆ ತುದು ಆರು ಮೆಚ್ಚಿಗೆ ತೆರಿಪಾದೆರು.
ದುಂಬುದ ಲೋಕಾಯುಕ್ತ ನ್ಯಾಯಾಧೀಶರ ನಿಟ್ಟೆ ಸಂತೋಷ್ ಹೆಗ್ಡೆ ಕುಡ್ಲ ತಾಲೂಕು ಬೆಂಜನಪದವು ಗೋವರ್ಧನ ಬೆಟ್ಟುಗು ಪೋಯಿನಾರ್ ಇಸ್ಕಾನ್ ಸಂಸ್ಥೆ ಹೊಸತಾದ ತಾಪನೆ ಮಲ್ತಿದ ಅಕ್ಷಯ ಪಾತ್ರೆ ಅಟ್ಟಿಲ್ದ ಕೊಣೆದ ವ್ಯವಸ್ಥೆಯನ್ನು ಮಾತ ತುಯ್ಯರ ಸಾರಗಟ್ಲೆ ಜೋಕ್ಲಿಗೆ ಮಧ್ಯಾಹ್ನದ ವನಸ್ ತಯಾರು ಮಲ್ತದು ಅದಗಾವಂದುಪ್ಪುನ ಇಸ್ಕಾನ್ ಸಂಸ್ಥೆದ ಮನುಷ್ಯತ್ವದ ಸೇವೆಯನ್ನು ಪುಗಾರ್ದು ಸಂತೋಷ್ ಹೆಗ್ಡೆ ಮೆಚ್ಚಿಗೆ ತೆರಿಪಾಯಿರು ಅಟ್ಟಿಲ್ದ ಕೋಣೆದ ಇತ್ಯದ ಮಟ್ಟದ ಅಟ್ಟಿಲ್ದ ಸಾಧನಲು ನಿರ್ಮಲ ಬುಕ್ಕ ಪೊರ್ತುಗು ಸರಿಯಾದ ವನಸ ಸಾಗದು ಅದಗಾವನ ಇಸ್ಕಾನ್ ಸಂಸ್ಥೆದ ಕಾರ್ಯಾಲಯಗಾರ ಮೆಚ್ಚಿಗೆ ತೆರಿಪಾದ ಒಂದು ಮಾತ್ರೆಗಳ ಮಾದರಿಯಿಂದ ಪಂಡ್ಯರ ಕುಡ್ಲ ಇಸ್ಕಾನ್ ಸಂಸ್ಥೆದ ಗುರುಕಾರ್ಯರ ಗುಣಕರ ರಾಮದಾಸ ಒತ್ತು ಗುರುಕಾರ್ಯರ ಸನಂದನದಾಸ ಕುಡ್ಲದ ಅಕ್ಷಯ ಪಾತ್ರೆ ಯೋಜನೆದ ವ್ಯವಸ್ಥಾಪಕರ ನವೀನ್ ಈ ಪೊರ್ತುಡಿತ್ತರ. Of my life's greatest day for having had the opportunity of visiting the Akshaya Patra, where they prepare the food for thousands and thousands of kids. Apart from the efforts put in for preparation, the very fact they are satisfying the hunger of millions of students itself shows the efforts of ISKCON, Akshaya Patra. I am proud of the fact that I have got the opportunity of being here, where I saw the preparing the food for the children and others. I am from a middle class family. I never seen such efforts that is being put for the purpose of others. Maybe for themselves, people have put in efforts to satisfy their desires. But ISKCON, in ISKCON, the Akshaya Patra is doing a wonderful job, of which I am grateful to the people who are involved in that. I had the pleasure of seeing the equipments that have been used at very high cost, looking into every aspect of cleanliness and taste too while preparing the food, without any external mud or other things coming into the system of preparation, and ultimately serving, as I mentioned, maybe millions of the students. A service which I think is really appreciable. ನಟಿ ನಿರ್ದೇಶಕರು ಉಪೇಂದ್ರ ನಿರ್ದೇಶನ ಮಲ್ತದ ನಟೆ ಆದುಪುನ UI ಸಿನಿಮಾ ಡಿಸೆಂಬರ್ 20 ಬಿಡುಗಡೆ ಆಪಂಡು ಈ ಬಗ್ಗೆ ಉಪೇಂದ್ರ ಕುಡ್ಲಡ್ ಸುದ್ದಿ ಕೊಟ್ಟಡು ಮಾಹಿತಿ ಕೊಡ್ತೇರ. ಸಿನಿಮಾ ನಟಿ ಬೊಕ್ಕ ನಿರ್ದೇಶಕರು ಉಪೇಂದ್ರ ಕುಡ್ಲಡ್ ಸುದ್ದಿ ಕೊಟ್ಟಡು ಪಾತ್ರದ ಭಾರಿ ಎದುರ್ತು ಒಂದು ಪುನ UI ಸಿನಿಮಾ ಡಿಸೆಂಬರ್ 4 ಬಿಡುಗಡೆ ಆಪುಂಡು ಸಿನಿಮಾದ ಟ್ರೇಲರ್ ಈ ದುಂಬೆ ಸಾಮಾಜಿಕ ಜಾಲತಾಣಡು ಸ್ವರ ಲಕ್ಕ ಒಂದುಂಡು. ಈ ಸಿನಿಮಾದ ಕನ್ನಡ ಸೇರಿದ ಹಿಂದಿ, ತಮಿಳ್, ತೆಲುಗು ಬೊಕ್ಕ ಮಲಯಾಳಂ ಭಾಷೆಯಲ್ಲಿ ಟ್ರೇಲರ್ ಬಿಡುಗಡೆ ಆದ ಬಾರಿ ಪುದರ್ ಪೋತುಂಡು ಸಿನಿಮಾ ಗೆಲ್ಮೆ ಪಡೆಪನೇಟು ಸಂಶಯ ಇಜ್ಜಿಂದು ಪಂಡ್ಯರ. ಎಂಕುಲ್ ನಂಬುನ ಜನಕ್ಲೆನ ಪಿಕ್ಚರ್ ಎಡ್ಡ ಎತ್ತಿನ ಜನದೆ ತೊನ್ವೇರ ನಮ್ಮ ಏರೆಲ್ಲ ತಡೆಪರೆ ಅಪ್ಪುಜಿ UI ಸಿನಿಮಾನು ವೀನಸ್ ಎಂಟರ್ಟೈನ್ಮೆಂಟ್ ಬೊಕ್ಕ ಲಹರಿ ಫಿಲ್ಮ್ ಒಟ್ಟು ಸೇರ್ದು ತಯಾರು ಮಲ್ದಡ ಬಾರಿ ವರ್ಷಲೆಡ್ದು ಬೊಕ್ಕ ತಾನು ನಿರ್ದೇಶನ ಮಲ್ತಿನ ಸಿನಿಮಾ ಒಂದು ಆದುಂಡೊಂದು ಉಪೇಂದ್ರ ಪಂಡ್ಯರ. ನಟೆ ಸಾಧು ಕೋಕಿಲ ಮುಖ್ಯ ಕಲಾವಿದರಾದುಲ್ಲೆರ ಜನೀಶ್ ಲೋಕನಾಥ್ ಸಂಗೀತ ಕೊಡ್ತೇರ. ಒಂದಂತೂ ಸತ್ಯ, ಯಾವತ್ತು ಕಂಟೆಂಟ್ ಇರೋವಂಥದ್ದು ನಿಜವಾಗ್ಲೂ ಚೆನ್ನಾಗಿರೋವಂಥ ಪಿಕ್ಚರ್ ಯಾವತ್ತೂ ಪ್ರೇಕ್ಷಕ ಕೈ ಬಿಟ್ಟಿಲ್ಲ ನನ್ನ ಪ್ರಕಾರ. ಹಂಗಂತ ಓಡ್ದಿರೋ ಪಿಕ್ಚರೆಲ್ಲ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಲವಾರು ಕಾರಣಗಳಿದೆ. ಕೆಲವ್ರಿಗೆ ಪಬ್ಲಿಸಿಟಿ ಮಾಡೋಕ್ಕಾಗದೇ ಇರ್ಬೋದು, ರೀಚ್ ಮಾಡೋಕ್ಕಾಗದೇ ಇರ್ಬೋದು. ಆಮೇಲೆ ನಿಮಗೆ ಹೇಗೆ ಅಂದರೆ ನಾವೆಷ್ಟು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೀವೋ ಮಿರರ್ ಥರ ನಮ್ಮ ಜೀವನ. ನನ್ನ ಪ್ರಕಾರ ನೀವೆಷ್ಟು ಡೆವಲಪ್ಮೆಂಟ್ ಅಂತ ಹೋಗ್ತಿರ್ತೀವೋ ಅಷ್ಟು ಕೆಳಗೆ ಹೋಗ್ತಾ ಇರ್ತೀವಿ. ಎಲ್ಲೋ ಸೆಂಟ್ರಲ್ ಬ್ಯಾಲೆನ್ಸ್ ಮಾಡಬೇಕು ಆ್ಯಕ್ಚುಲಿ. ಈ ತುಂಬ ನೋಡಿ ಇವಾಗ ಏನಾಗಿದೆ ಅಂದರೆ ಏನೋ ಮೊಬೈಲಲ್ಲಿ ನಿಮಗೆಲ್ಲ ಸಿಗುತ್ತೆ, OTTಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ. ಎಂಟರ್ಟೈನ್ಮೆಂಟ್ ಅನ್ನೋದು ಏನೋ ಈಸಿ ಆಗೋಗ್ಬಿಟ್ಟಿದೆ ಎಲ್ಲ ಕಡೆ ತುಂಬ.
ಸೊ ಇದ್ರ ಮೇಲೆ ಸಿನಿಮಾ ಇರಬೇಕು ಆ್ಯಕ್ಚುಲಿ. ಅಂಥದ್ದಕ್ಕೆ ಮಾತ್ರ ಪ್ರೇಕ್ಷಕ ಏನದು ಇದೇನೋ ವಿಚಿತ್ರವಾಗಿ ನೋಡಬೇಕು ಅನ್ನೋ ಥರ ಆಗಿದೆ ಇವಾಗ. ಸೊ ಅದೇ ಸತ್ಯನೂ ಕೂಡ, ಯಾಕಂದರೆ ಬರ್ತಾ ಬರ್ತಾ ಕಾಂಪಿಟೇಟಿವ್ ಜಗತ್ತು ಆಗ್ತಾ ಇರೋದು. ಈಗ ನಮಗಿಂತ ಒಂದು 30 ವರ್ಷದ ಹಿಂದೆ ನನಗೆ ಯಾರೋ ಒಬ್ಬರು ಸ್ಟಾರ್ ಹೇಳಿದ್ರು, ಗೋಲ್ಡನ್ ಎರ ಅವಾಗ, ಅದಾದಮೇಲೆ ಸಿಲ್ವರ್ ಎರ ನಾವೆಲ್ಲ ನೋಡಿದ್ವಿ, ನೆಕ್ಸ್ಟ್ ಅದೇ ಥರ ಬೇರೆ ಬೇರೆ ಎರಗಳು ಬರ್ತಾ ಹೋಗುತ್ತೆ ಅಂತ. ಯಾಕಂದ್ರೆ ಒಂದು ಟೈಮಲ್ಲಿ ಒಂದು ಪಾರ್ಕಲ್ಲಿ ಒಂದು ಸಾಂಗ್ ಮಾಡಿದ್ರೆ ಖುಷಿ ಅನ್ಸೋದು ನಿಮಗೆ, ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಮಾಡ್ರೆ. ಆಮೇಲೆ ಎಲ್ಲರೂ ಪ್ರಭುದೇವ ಆಗೋ ಥರ ಆಯಿತು, ಡ್ಯಾನ್ಸ್ ಹಿಂಗೆಲ್ಲ ಮಾಡಿ ಫುಲ್ಲು ಡ್ಯಾನ್ಸ್ ಮಾಡಿದ್ರು ಕೂಡ ಏನೋ ಥ್ರಿಲ್ ಇಲ್ವೇ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಸೊ ಈ 6 ಪ್ಯಾಕ್ ಅನ್ನೋದು ಅನಿವಾರ್ಯ ಆಗೋಗ್ಬಿಟ್ಟಿದೆ ಎಲ್ಲರಿಗೂ. ಈ ಥರ ಏನೂ ಮಾಡೋಕ್ಕಲ್ಲ, ಅದು ಕಾಂಪಿಟೇಷನ್ ಬೆಳೀತಾ ಸೊ ಅದು ಆಗ್ತಾನೇ ಇರುತ್ತದು. ಅದೇ ಥರ ಮೇಕಿಂಗಲ್ಲೂ ಕೂಡ ಅಷ್ಟೇ, ಸಿನಿಮಾ ಕಂಟೆಂಟಲ್ಲೂ ಕೂಡ ಅಷ್ಟೇ. ಮೊದಲು ಕತೆ ಮಾಡೋದು ಈಸಿ ಇತ್ತು, ಸಿನಿಮಾ ಮಾಡೋದು ಕಷ್ಟ ಇತ್ತು ಅಲ್ವಾ. ಈಗೀಗ ಏನು ಯೋಚನೆ ಮಾಡಿದ್ರು ಎಲ್ಲೋ ಒಂದು ಕತೆ ಬಂದಿರುತ್ತೆ ಹತ್ರ, ಇದೊಂದು ತಮಿಳಲ್ಲಿ ಬಂದಿದೆಯಪ್ಪ, ಇದೊಂದು ತೆಲುಗಲ್ಲಿ ಬಂದಿದೆ, ಇದೊಂದು ಹಿಂದಿಲಿ ಬಂದಿದೆ ಅಂತ. ಸೊ ಇವಾಗ ಅದೆಲ್ಲವನ್ನು ಬಿಟ್ಟು ಕತೆ ಮಾಡಬೇಕು. ಈಗ ಸಿನಿಮಾ ಈಸಿ, ಒಂದು ಮೊಬೈಲ್ ಇಟ್ಕೊಂಡು ಸಿನಿಮಾ ಮಾಡಿಬಿಡ್ಬೋದು ಅಲ್ವಾ. ಸೊ ಆ ಥರ ಒಂದು ಇದಾದಾಗ ಒಂದು ಇದಾಗ್ತಾನೆ ಇರುತ್ತೆ, ಅದೇನೂ ಮಾಡೋಕ್ಕಾಗಲ್ಲ. ಇತ್ತೊಂದು ಪ್ರಕಟಣೆ. ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನಡು ಡಿಸೆಂಬರ್ 5 ಗುರುವಾರ ಕಾಂಡೆ 11 ಗಂಟೆಗೆ ಕೊಡಿ ಹಿಡಿದು 5 ದಿನದ ಷಷ್ಠಿ ಉಚ್ಚಯ ಶುರುವಾಪುಂಡು. ಆಜೇಕ್ ಪಂಚಮಿ ಉಚ್ಚಯ, 7 ಷಷ್ಠಿ ಉಚ್ಚಯ, ಮಧ್ಯಾಹ್ನ 12 ಮಹಾಪೂಜೆ, ಬಲಿ ಉಚ್ಚಯ ಬಯ್ಯ 4 ಬಜಕಟ್ಟೆಡು ಕೂಟತ್ತಜೆ ಅರಸ ದೈವಲಿನ ಎದ್ಕೊನನ ಬಲಿ ಉಚ್ಚಯ ಕಟ್ಟೆ ಪೂಜೆ, ಎನ್ಮೈ ಕಾಂಡೆ 1 ಗಂಟೆಗೆ ಬಲಿ ಉಚ್ಚಯ ಕೂಟತ್ತಜೆ ಅರಸು ದೈವಲಿನ ಭೇಟಿ, 1 ರಾತ್ರಿ ಜಳಕಾದು ಕೊಡಿ ಚಾಪುಣೊಂದು ಪ್ರಕಟಣೆಡು ತೆರಿಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.